ಜುಲೈ 1ರಂದು ಅನಾವರಣಗೊಂಡ ದ್ವಿತ್ವ ಚಿತ್ರದ ಟೈಟಲ್ ಹಾಗೆ ಪೋಸ್ಟರ್ ಇದೀಗ ಸಖತ್ ಸದ್ದು ಮಾಡ್ತಿದೆ. ಆರಂಭದಲ್ಲಿ ಪೋಸ್ಟರ್ ಡಿಸೈನ್ ಕದ್ದಿರೋದು ಎಂದು ಟ್ರೋಲಿಗಳಿಗೆ ಆಹಾರವಾಯಿತು. ಈ ವಿಚಾರ ಯಾವಾಗ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತೋ ಇದಕ್ಕೆ ಪೋಸ್ಟರ್ ಡಿಸೈನರ್ಸ್ ಕ್ಲಾರಿಫಿಕೇಶನ್ ಕೂಡ ನೀಡಿದ್ರು. ಲಾಕ್ಡೌನ್ ಇದ್ದ ಕಾರಣ ಫೋಟೋ ಶೂಟ್ ಮಾಡಲು ಆಗಿಲ್ಲ, ಹಾಗಾಗಿ ಸ್ಟಾಕ್ ಫೋಟೋದ ರೈಟ್ಸ್ ಪಡೆದು ಡಿಸೈನ್ ಮಾಡಲಾಗಿದೆ. ಇದರ ಸಂಪೂರ್ಣ ಹಕ್ಕನ್ನು ನಾವು ಪಡೆದುಕೊಂಡಿದ್ದೇವೆ ಎಂದು ಸುದೀರ್ಘವಾದ ಪತ್ರವನ್ನು ಬರೆದ್ರು. ಇದೀಗ ಹೊಸ ಕೂಗೊಂದು ಅಪ್ಪು ಅಂಗಳದಿಂದ ಕೇಳಿ ಬರ್ತಿದೆ. ಯಸ್, ನಿರ್ದೇಶಕ ಪವನ್ ಕುಮಾರ್ ಹೊಸ ಪ್ರಯತ್ನಗಳಿಂದ ಚಂದನವನದಲ್ಲಿ ಹೊಸ ಮೈಲುಗಲ್ಲು ನೆಟ್ಟಿದ್ದಾರೆ. ಲೈಫು ಇಷ್ಟೇನೆ, ಲೂಸಿಯಾ, ಯೂಟರ್ನ್ ಹೀಗೆ ಒಂದಿಷ್ಟು ವಿಭಿನ್ನ ಚಿತ್ರಗಳನ್ನು ನೀಡಿದ ಪವನ್ ಕುಮಾರ್ ಅಂದ್ರೆ ಹೊಸಬರ ನಿರ್ದೇಶಕ, ಭಿನ್ನ ಕಥೆಗಳನ್ನು ವಿಭಿನ್ನವಾಗಿ ಕಟ್ಟಿಕೊಡುವ ನಿರ್ದೇಶಕ ಅನ್ನೋ ಖ್ಯಾತಿ ಇದೆ. ಹೀಗಿರುವಾಗ ದ್ವಿತ್ವ ಚಿತ್ರದ ಮೂಲಕ ಅಪ್ಪು ಸರ್ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಅಂದ್ರೆ ಏನೋ ವಿಭಿನ್ನತೆಯಲ್ಲಿ ಅಪ್ಪು ಕಾಣಿಸ್ಕೊಳ್ತಿದ್ದಾರೆ ಅನ್ನೋದೇ ಕನ್ಫರ್ಮ್. ಆದರೆ ಒಂದಿಷ್ಟು ಮಂದಿಗೆ ಇದು ಅಸಮಾಧಾನವನ್ನುಂಟು ಮಾಡಿದೆ. ಅದು ಯಾಕೆ ಗೊತ್ತಾ? ಅಪ್ಪು ಸರ್ ಅಂದ್ರೆ ಪವರ್ ಸ್ಟಾರ್. ಅದೆಂತದ್ದೇ ಸಿನಿಮಾ ಮಾಡಿದ್ರು ಹಾಕಿರೋ ಬಂಡವಾಳ ವಾಪಸ್. ಪ್ರೀತಿ, ಸ್ನೇಹ, ಫ್ಯಾಮಿಲಿ, ಸಂಬಂಧ, ಹಾಸ್ಯ, ಫೈಟ್, ಡ್ಯಾನ್ಸ್ ಹೀಗೆ ಪ್ರತಿಯೊಂದರ ಸಮ್ಮಿಲನವೇ ಪವರ್ ಸ್ಟಾರ್ ಸಿನಿಮಾ. ಇದಕ್ಕಾಗಿಯೇ ಫ್ಯಾಮಿಲಿ ಆಡಿಯನ್ಸ್ಗೆ ಅಪ್ಪು ಸರ್ ಸಿನಿಮಾ ಅಂದ್ರೆ ಫೇವರೇಟ್. ಹೀಗಿರುವಾಗ ದ್ವಿತ್ವ ಟೈಟಲ್ ಅಲ್ಲೇ ಹೇಳುವಂತೆ ವಿಭಿನ್ನ ಕಥಾ ಹಂದರದ ಸಿನಿಮಾ. ಇದರಲ್ಲಿ ಮಾಮೂಲು ಅಪ್ಪು ಕಾಣಿಸಿಕೊಳ್ಳಲ್ಲ ಅನ್ನೋದೇ ಒಂದಿಷ್ಟು ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿರೋದು. ಹೌದು ಗುರು, ನಮ್ ಬಾಸ್ ಒಂದೇ ತರ ಕಾಣ್ಬೇಕಾ, ವಿಭಿನ್ನವಾಗಿ ಕಾಣ್ಲಿ ಏನಿವಾಗ ಅಂತ ಒಂದಿಷ್ಟು ಮಂದಿ ಹೇಳ್ತಿದ್ದಾರೆ. ಆದ್ರೆ ಟೈಟಲ್ ನಲ್ಲಿ ದಮ್ಮಿಲ್ಲ ಅನ್ನೋದು ಒಂದಿಷ್ಟು ಮಂದಿಯ ಬೇಸರ. ಹೊಸತನದ ಟೈಟಲ್ ಇದೆ ನಿಜ, ಆದ್ರೆ ಅಪ್ಪು ಸರ್ ಸಿನಿಮಾದ ಟೈಟಲ್ ಇದಲ್ಲ. ಹೊಸಬರ ಚಿತ್ರದ ಟೈಟಲ್ ಇದ್ದಂತೆ ಅನ್ನೋ ಮಾತುಗಳು ಗಾಳಿಯಲ್ಲಿ ತೂರಿ ಬರ್ತಿದೆ. ಅದೇನೇ ಇರ್ಲಿ, ಅಪ್ಪು ಸರ್ನ ದ್ವಿತ್ವ ವಿಭಿನ್ನವಾಗಿ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ಅವರ ಖದರ್ಗೆ ಟೈಟಲ್ ಯಾಕೋ ಸರಿದೂಗುತ್ತಿಲ್ಲ ಎಂದನಿಸುತ್ತಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.